ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಅ ಟೇಸ್ಟಿ ಫುಡ್ಡಿ ಕಾರ್ನರ್. ಇವತ್ತೇನಪ್ಪ ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೀವಿ ಅಂದರೆ ಕಡಲೆಪುರಿ ಒಗ್ಗರಣೆ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದಂದರೆ, ಮೊದಲಿಗೆ ಒಂದು ಬಾಣಲಿ ತೊಗೊಳ್ಳಿ, ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ, ಸಾಸಿವೆ ಎರಡನ್ನೂ ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತದನಂತರ ನಾವೇನು ಕರಿಬೇವು ತೊಗೊಂಡಿದ್ದೀವಿ ಅದನ್ನು ಸ್ವಲ್ಪ ನೀವು ಜಾಸ್ತಿ ತೊಗೋಬೇಕು. ಜಾಸ್ತಿ ತೊಗೊಂಡು ಆ ಎಣ್ಣೆಯಲ್ಲಿ ಫ್ರೈನ ಚೆನ್ನಾಗಿ ಮಾಡಬೇಕು. ಹೇಗೆ ಅಂದರೆ ಆ ಕರಿಬೇವು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಗೊತ್ತಾಗುತ್ತೆ ನಿಮಗೆ. ಎಣ್ಣೆಲಿ ಫ್ರೈ ಆದರೆ ಅದು ಆಲ್ಮೋಸ್ಟ್ ಹಸಿರಿರಲ್ಲ, ಎಲ್ಲ ಚೆನ್ನಾಗಿ ಒಂಥರ ಎಣ್ಣೆಲೇ ಫ್ರೈ ಆಗಿರೋ ಥರ ಇರುತ್ತೆ. ಆ ಥರ ಫ್ರೈ ಮಾಡಿ. ತದನಂತರ ನಾವಿಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀವಿ. ಕಡಲೆಕಾಯಿ ಬೀಜನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿ ನೀವು. ಅದು ಕಡಲೆಕಾಯಿ ಬೀಜ ಅನ್ನೋದೇನಿದೆ ಅದು ಬ್ರೌನಿಷ್ ಬರೋವರೆಗೂ ನೀವು ಫ್ರೈ ಮಾಡಿದ್ರೇ ನಾವು ಕಡಲೆಪುರಿ ಒಗ್ಗರಣೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತದನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಕೊಂಡು ಚೆನ್ನಾಗಿ ಜಜ್ಜಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಸಿಪ್ಪೆ ಬಿಡಿಸಿರೋ ಅಂಥದ್ದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಆ ಬೆಳ್ಳುಳ್ಳಿ ಅನ್ನೋದೇನಿದೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಸಹ ನೀವು ಫ್ರೈ ಮಾಡಿ. ಫ್ರೈ ಮಾಡಿದ್ರೆ ಈ ಥರ ಬರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬರುತ್ತೆ. ಈ ಥರ ಮೆಥಡಲ್ಲಿ ನೀವು ಮಾಡಿದ್ರೆ ಕಡಲೆಪುರಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದು ಏನಂದರೆ ಟೈಮ್ ಪಾಸ್, ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಥರ, ಮತ್ತು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ತದನಂತರ ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡು ಸಣ್ಣದಾಗಿ ಅಥವಾ ಒಂದು ಮೀಡಿಯಮ್ ಆಗಿ ಅರ್ಧ ಇಂಚಷ್ಟು ಕಟ್ ಮಾಡಿ ಹಾಕಿದ್ದೀನಿ. ನೀವು ಅಷ್ಟೇ ಉದ್ದ ಬೇಕಾದ್ರೆ ಉದ್ದ ಹಾಕ್ಕೋಬೋದು, ಇಲ್ಲಾಂದರೆ ಹೀಗಾದರೂ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿನ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ತದನಂತರ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಎಲ್ಲ ಪದಾರ್ಥನೂ ಸೇರೋ ಹಾಗೆ ಮಿಕ್ಸ್ ಮಾಡಬೇಕು. ಇದಿಷ್ಟು ಆಗಿದೆ. ಈ ಟೈಮಲ್ಲಿ ನೀವೇನಪ್ಪ ಅಂದರೆ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕಾಗತ್ತೆ. ತದನಂತರ ನಾನಿಲ್ಲಿ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿ. ಎಲ್ಲ ಪದಾರ್ಥನೂ ಸೇರೋ ಹಾಗೆ ಮಿಕ್ಸ್ ಮಾಡಬೇಕು. ತದನಂತರ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಕಡಲೆಪುರಿ ಬಂದು ಮೈಸೂರು ಪುರಿ ಇರಲಿ, ಗರಿಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ. ಇದನ್ನು ಎತ್ತಿ ಏನು ಮಾಡಿ ಅಂದರೆ, ನಾವೇನಾಗಲೇ ಒಗ್ಗರಣೆ ಎಲ್ಲ ತೊಗೊಂಡ್ವಿ ಬಾಣಲಿಯಲ್ಲಿ, ಆ ಬಾಣಲಿಗೆ ಹಾಕಿಬಿಟ್ಟು ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಕಡಲೆಪುರಿ ಅನ್ನೋದು ಬಿಸಿ ಆಗೋವರೆಗೂ ಕರುಮ್ ಅಂತ ಅನ್ನತ್ತೆ ಕಡಲೆಪುರಿ. ಅಲ್ಲಿವರೆಗೂ ನೀವು ಉರಿತಾ ಇರಬೇಕು. ಹೇಗೆ ಅಂದರೆ, ನಾವೇನು ಇಷ್ಟೊತ್ತು ಒಗ್ಗರಣೆ ಕೊಟ್ವಿ ಆ ಐಟಮು ಮತ್ತು ಕಡಲೆಪುರಿ ಎರಡನ್ನೂ ಸಹ ಸೇರೋ ಹಾಗೆ ಎರಡೂ ನಿಧಾನವಾಗಿ ಉರಿತಾ ಇರಬೇಕು. ಹೇಗೆ ಅಂದರೆ ಆ ಬಿಳಿ ಇರೋ ಕಡಲೆಪುರಿ ಎಲ್ಲ ಹೋಗಿ ಮಸಾಲೆ ಜೊತೆ ಸೇರಿ ಅರಿಶಿನ ಎಲ್ಲ ಆಗುತ್ತೆ. ಸೊ ಅಲ್ಲಿವರೆಗೂ ಪದಾರ್ಥ ಎಲ್ಲ ಸೇರೋವರೆಗೂ ನೀವು ಚೆನ್ನಾಗಿ ಕಡಲೆಪುರಿ ಅನ್ನೋದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಓಕೆನಾ ಫ್ರೆಂಡ್ಸ್? ನೀವು ಹೀಗೆ ನಿಧಾನ ಆಗುತ್ತೆ, ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ. ಆದರೆ ಫ್ಲೇಮ್ನ ಮಾತ್ರ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ಹೀಗೆ ಉರಿ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಕಡಲೆಪುರಿ ಅನ್ನೋದು ತಿರುಗ್ತಾ ಇರಬೇಕು. ನೀವು ತಿರುಗಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಬರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಕರೆಕ್ಟಾಗಿ ಆಗಿದೆ ನಿಮಗೆ. ಮತ್ತೇನೆಂದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತದನಂತರ ನಾನಿಲ್ಲಿ ತೊಗೊಂಡು ಈ ಥರ ಒಂದು ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ಮುಚ್ಚಳ ಹಾಕಿಕ್ಕಿದ್ರೆ ನಿಮಗೇನು ಇದಾಗಲ್ಲ. ಕಡಲೆಪುರಿ ಅನ್ನೋದು ಹಾಗೆ ಇರುತ್ತೆ ಗರಿಗರಿಯಾಗಿ. ನೀವು ಸಹ ಒಮ್ಮೆ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಸ್ಪೆಷಲಿ ಏನಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಟೈಮ್ ಪಾಸ್ ಅಥವಾ ಏನಾದರೂ ಸುಮ್ಮನೆ ಹಾಗೆ ಈಗ ಟಿ ವಿ ನೋಡ್ತಾ ಕೂತಿದ್ರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಏನಿಲ್ಲ, ನಿಮ್ಮ ಮನೇಲಿ ಏನಿದೆ ಅದೇ ಐಟಮ್ಸಲ್ಲಿ ಮಾಡ್ಬೋದು. ಕಡಲೆಪುರಿ ಒಂದು ತೊಗೋಬೇಕಾಗತ್ತೆ ಅಷ್ಟೇ. ನೀವು ಬೇಕಂದರೆ ಚೌಚೂನು ಸಹ ಹಾಕ್ಕೋಬೋದು. ಆದರೆ ತಿನ್ನಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.